ನಮಸ್ಕಾರ ವೀಕ್ಷಕರೇ, ಶಿಶುಗಳಲ್ಲಿ ಪೌಷ್ಟಿಕಾಂಶತೆ ಬೆಳೆಯಬೇಕು, ಆರೋಗ್ಯ ಬೆಳೆಯಬೇಕು, ಶಾಲಾ ಪೂರ್ವ ಶಿಕ್ಷಣ ಸಮರ್ಪಕವಾಗಿ ದೊರೆಯಬೇಕೆಂಬ ನಿಟ್ಟಿನಲ್ಲಿ ಪ್ರತಿ ಗ್ರಾಮದಲ್ಲಿಯೂ ಹಳ್ಳಿಯಲ್ಲಿಯೂ ಕೂಡ ಅಂಗನವಾಡಿ ಕೇಂದ್ರಗಳಿವೆ. ಶಿಶು ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಯ ಮುಖಾಂತರವಾಗಿ ನಡೆಸಲ್ಪಡುವಂತಹ ಅಂಗನವಾಡಿ ಕೇಂದ್ರಗಳು. ಈ ಅಂಗನವಾಡಿ ಕೇಂದ್ರಗಳಿಗೆ ಸಣ್ಣ ಮಕ್ಕಳ ಪೋಷಕರು ಇಲ್ಲಿನ ಪೌಷ್ಟಿಕಾಹಾರಕ್ಕಾಗಿ ಆಕರ್ಷಿಸಿ ಆ ಮೂಲಕವಾಗಿ ಮಕ್ಕಳಲ್ಲಿ ಆ ಪೌಷ್ಟಿಕವಾದಂತಹ ಒಂದು ಆಹಾರವನ್ನು, ಪೌಷ್ಟಿಕವಾದಂತಹ ಆರೋಗ್ಯವನ್ನು ವೃದ್ಧಿಪಡಿಸುವಲ್ಲಿ ಅವರು ಪ್ರಯತ್ನವನ್ನು ಪಡ್ತಾರೆ. ಆದರೆ ಅದೇ ಅಂಗನವಾಡಿಯಲ್ಲಿ ಆ ಅಂಗನವಾಡಿ ಕೇಂದ್ರದ ಮಾಡುಗಳು, ರೀಪುಗಳು, ಹಂಚುಗಳು ಮಕ್ಕಳ ಮೇಲೆ ಬೀಳುವಂತಹ ಪರಿಸ್ಥಿತಿಯಲ್ಲಿದ್ದರೆ ಮಕ್ಕಳ ಪೋಷಕರು ಅಂಗನವಾಡಿ ಕೇಂದ್ರಗಳಿಗೆ ಕಳುಹಿಸಿಕೊಡ್ಬೋದಾ? ಖಂಡಿತ ಸಾಧ್ಯ ಇಲ್ಲ. ಇಂತಹದೊಂದು ಘಟನೆ ನಡೆದಿರುವಂಥದ್ದು ನೆಟ್ಟಣಿಗೆ ಮುಡ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈಶ್ವರಮಂಗಲದ ಈ ನೆಲ್ಲಿತಡ್ಕ ಎಂಬಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ. ನಾವೀಗ ನೆಲ್ಲಿತಡ್ಕ ಅಂಗನವಾಡಿ ಕೇಂದ್ರದಲ್ಲಿದ್ದೇವೆ. ಇಲ್ಲಿಗೆ ಕಳೆದ ದಿನ ಅಂದರೆ ಜೂನ್ 10ನೇ ತಾರೀಕಿನಂದು ಈ ಕಟ್ಟಡದ ಅಂದರೆ ಅಂಗನವಾಡಿ ಕೇಂದ್ರ ಕಟ್ಟಡದ ರೀಪು ಒಂದು ತುಂಡಾಗಿ ಕೆಳಗಡೆ ಬಿದ್ದಿದೆ. ಇದನ್ನು ಕಂಡಂತಹ ಪೋಷಕರು, ಮಕ್ಕಳ ಪೋಷಕರು ನಿನ್ನೆಯಿಂದ ಅಂದರೆ ಇವತ್ತು ಕೂಡ ಮಕ್ಕಳನ್ನು ಅಂಗನವಾಡಿ ಕೇಂದ್ರಕ್ಕೆ ಕಳುಹಿಸಿಕೊಟ್ಟಿಲ್ಲ. ಹಾಗಾಗಿ ಅಂಗನವಾಡಿ ಕೇಂದ್ರದಲ್ಲಿ ಕೇವಲ ಕಾರ್ಯಕರ್ತರು ಮಾತ್ರ ಇದ್ದಾರೆ. ಏನಾಗಿದೆ ಘಟನೆ, ಏನೆಲ್ಲ ಆಗಿದೆ, ಹಾಗಾದರೆ ಈ ಕಟ್ಟಡ ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ. ನಾವೀಗ ನೆಲ್ಲಿತಡ್ಕ ಅಂಗನವಾಡಿ ಕೇಂದ್ರದ ಒಳಭಾಗದಲ್ಲಿದ್ದೇವೆ. ತಾವು ಗಮನಿಸ್ಬೋದು, ನಿನ್ನೆ ಬಿದ್ದಿರುವಂಥ ಅಂದರೆ ಜೂನ್ 10ನೇ ತಾರೀಕಿನ ಏನು ಒಂದು ರೀಪು ತುಂಡಾಗಿ ಬಿದ್ದಿದೆ ಎನ್ನುವಂತಹ ದೃಶ್ಯ ನಾನು ತೋರಿಸ್ತಾ ಇದ್ದೇನೆ. ಆ ತುಂಡಾಗಿ ಬಿದ್ದಿರುವಂತಹ ರೀಪು, ಆ ರೀಪಿನಲ್ಲಿ ನಿಲ್ಲಬೇಕಾದಂತಹ ಹಂಚು ಬಹುಶಃ 2 ಹಂಚುಗಳು ಲಾಕ್ ಆಗಿ ನಿಂತುಕೊಂಡಿವೆ. ಆದರೆ ಈಗ 2-3 ದಿವಸಗಳಿಂದ ಬಿಸಿಲು ಕಾಯ್ತಾ ಇದೆ. ಒಂದು ವೇಳೆ ಮಳೆ ಜೋರಾಗಿ ಬಂದರೆ ಆ ಹಂಚು ನೇರವಾಗಿ ಕೆಳಭಾಗಕ್ಕೆ ಬೀಳ್ತದೆ. ನೇರವಾಗಿ ಕೆಳಭಾಗಕ್ಕೆ ಬಿದ್ದರೆ ಏನಾಗ್ತದೆ ನೋಡಿ ತೋರಿಸ್ತೇನೆ. ಇದು ಅಂಗನವಾಡಿ ಕೇಂದ್ರದ ಫುಡ್ ತಯಾರಿಕಾ ಒಂದು ಕೊಠಡಿ. ಇದು ಮಕ್ಕಳಿಗೆ ಏನು ಪೌಷ್ಟಿಕ ಆಹಾರವನ್ನು ಮಾಡಬೇಕು ಇಲ್ಲಿ ಕಾರ್ಯಕರ್ತೆಯರು. ಸೊ ಇದಕ್ಕೆ ಇರುವಂತಹ ಒಂದು ಕೊಠಡಿ ಇಲ್ಲಿದೆ ನೋಡಿ, ಈ ಭಾಗದಲ್ಲಿದೆ. ನೇರವಾಗಿ ಅದು ಹಂಚು ಬಿದ್ದರೆ ಇಲ್ಲಿ ಯಾರು ಫುಡ್ ತಯಾರಿಸ್ತಾ ಇರ್ತಾರೆ ಅವರ ತಲೆ ಮೇಲೆ ಬೀಳುವಂತಹ ಪರಿಸ್ಥಿತಿ. ಅದಲ್ಲದಿದ್ದರೆ ಈ ಗೋಡೆಗೆ ಬಿದ್ದು ಅಲ್ಲಿಂದ ಆ ಭಾಗದಲ್ಲಿ ಮಕ್ಕಳು ಆಟ ಆಡ್ತಾ ಕುಣಿಯುತ್ತಾ ಬರೀತಾ ಇರ್ತಾರೆ. ಸೊ ಅವರ ಮೇಲೆ ಬೀಳುವಂತಹ ಪರಿಸ್ಥಿತಿ. ಇದು ಕೇವಲ ಒಂದು ರೀಪಿನ ಕಥೆಯಲ್ಲ. ನೋಡಿದರೆ ಈಗ ಅಂಗನವಾಡಿ ಕೇಂದ್ರದ ಇದು ತುಂಬ ಈ ಬಿಲ್ಡಿಂಗ್ ಇಡೀ ನಾದು ರಸ್ತೆಯಲ್ಲಿದೆ. ಈ ಮಳೆಗೆ, ಈ ಬಾರಿಯ ಮಳೆಗೆ ಇಡೀ ಕಟ್ಟಡವೇ, ಅಂಗನವಾಡಿ ಕೇಂದ್ರವೇ ಮುರಿದು ಬೀಳುವಂತಹ ಪರಿಸ್ಥಿತಿ ಕೂಡ ಇದೆ. ನೋಡಿ, ಇದೊಂದು ಡೋರ್ ಇದೆ, ಇದು ಔಟ್ ಡೋರ್. ಈ ಅಂಗನವಾಡಿ ಕೇಂದ್ರದ ಔಟ್ ಡೋರ್. ಈ ಡೋರ್ನ ಆ ಬದಿಗೆ ಮಕ್ಕಳ ಶೌಚಾಲಯ ಕೇಂದ್ರ ಇರುವಂಥದ್ದು. ಆ ಭಾಗಕ್ಕೆ ಮಕ್ಕಳು ಒಳಬಂದು ನಂತರ ಶೌಚಾಲಯಕ್ಕೆ ಹೋಗಬೇಕಾದ್ರೆ ಈ ಹಿಂಬಾಗಿಲನ್ನು ಉಪಯೋಗಿಸಬೇಕು. ಆದರೆ ನೋಡಿ, ಹಿಂಬಾಗಿಲಿಗೆಲ್ಲ ಇದನ್ನು ಇಟ್ಟಿದ್ದಾರೆ. ಇದನ್ನು ಇಟ್ಟದ್ದಲ್ಲ, ಈ ಹಿಂಬಾಗಿಲನ್ನು ಓಪನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದು ಮಳೆಗಾಲಕ್ಕೆ ಈ ಬಾಗಿಲು ಕಂಪ್ಲೀಟ್ ಹೋಗಿದ್ದು ಇದನ್ನು ತೆರೀಲಿಕ್ಕೆ ಆಗ್ತಾ ಇಲ್ಲ. ತೆರೆದರೆ ಮುಚ್ಚಲಿಕ್ಕೆ ಆಗೋದಿಲ್ಲ, ಅಂತಹ ಪರಿಸ್ಥಿತಿಯಲ್ಲಿರುವಂಥ ಬಾಗಿಲು. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಮುಚ್ಚಿದ್ದಾರೆ. ಮಕ್ಕಳು ಶೌಚಾಲಯಕ್ಕೆ ಹೋಗಬೇಕಾದ್ರೆ ಪ್ರವೇಶ ದ್ವಾರ ಅಂದರೆ ಏನು ಎದುರಿನ ಬಾಗಿಲನ್ನೇ ಉಪಯೋಗಿಸಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದು ಎರಡನೆಯದು. ನೋಡಿ, ಇನ್ನೊಂದು ಗೋಡೆ ಬಿರುಕು ಬಿಟ್ಟಿರುವಂಥದ್ದು. ಈ ಅಂಗನವಾಡಿ ಕೇಂದ್ರದ ಸುತ್ತ ಗೋಡೆಗಳು ಕೂಡ ಬಿರುಕು ಬಿಟ್ಟಿರುವಂಥದ್ದು ತಾವು ಗಮನಿಸ್ತಿರ್ಬೋದು. ಎಷ್ಟು ಬಿರುಕು ಬಿಟ್ಟಿದೆ ಅಂತ ಅಂದರೆ ಇನ್ನೊಂದಷ್ಟು ವರ್ಷಗಳು ಬೇಡ, ಒಂದಷ್ಟು ಸಮಯಗಳು ಹೋದರೆ ಇದು ಕಂಪ್ಲೀಟಾಗಿ ಎಲ್ಲೋ ಬೀಳುವಂತಹ ಪರಿಸ್ಥಿತಿ ಕೂಡ ಇದೆ. ಈ ಭಾಗದಲ್ಲೂ ಕೂಡ ಇದೆ ಬಿರುಕು ಬಿಟ್ಟಿರುವಂತಹ ಗೋಡೆಯನ್ನು ನಾವು ನೋಡಿರ್ಬೋದು. ಇನ್ನು ರೀಪುಗಳು ಒಂದು ಕಡೆ ಮಾತ್ರ ಅಲ್ಲ, ಸುತ್ತಲೂ ನಾವು ಗಮನಿಸಿದರೆ ಇಡೀ ಅಂಗನವಾಡಿ ಕೇಂದ್ರದ ಈ ಮೇಲ್ಛಾವಣಿಯನ್ನು ಗಮನಿಸಿದರೆ, ನಮಗೆ ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಾಗ್ತದೆ, ಎಲ್ಲ ಮರದ ರೀಪುಗಳು ಕೂಡ ನೋಡಲಿಕ್ಕೆ ಬಹಳ ಗಟ್ಟಿಮುಟ್ಟಾಗಿ ಕಾಣುತ್ತದೆ. ಅದರ ಸೂಕ್ಷ್ಮವಾಗಿ ಗಮನಿಸಿದರೆ ಎಲ್ಲವೂ ಕೂಡ ಗೆದ್ದಲು ಹಿಡಿದು ಈಗಲೋ ಆಗಲೋ ಬೀಳುವಂತಹ ಪರಿಸ್ಥಿತಿಯಲ್ಲಿದೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಅಂಗನವಾಡಿ ಕೇಂದ್ರದ ಇದೊಂದು ಸಣ್ಣ ಕೊಠಡಿ. ಇಲ್ಲಿ ಕಾರ್ಯಕರ್ತರು ಮತ್ತು ಪೋಷಕರು ಹೇಳೋ ರೀತಿಯಲ್ಲಿ 28 ಮಕ್ಕಳವರೆಗೂ ಕೂಡ ಈ ಅಂಗನವಾಡಿ ಕೇಂದ್ರದಲ್ಲಿ ಇದ್ದರು. ಆದರೆ ಈಗ ಬಹಳಷ್ಟು ಸಂಖ್ಯೆ ಕಡಿಮೆ ಆಗಿದೆ. ಈಗ ಬರುವಂತಹ ಸಂಖ್ಯೆ ಬರೀ 4-5 ಮಕ್ಕಳು ಬರ್ತಾ ಇದ್ದಾರೆ. ಆದರೆ ಬರುತ್ತಾ ಇರುವಂತಹ ಮಕ್ಕಳಿಗೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿ ಇದ್ದರೆ, ರೀಪು ಬೀಳುವಂಥದ್ದು, ಹಂಚು ಬೀಳುವಂಥದ್ದು ಇದ್ದರೆ ಯಾವ ಪೋಷಕರು ಕೂಡ ಅಂಗನವಾಡಿ ಕೇಂದ್ರಕ್ಕೆ ಕಳುಹಿಸಲಿಕ್ಕಿಲ್ಲ. ಯಾವ ಪೌಷ್ಟಿಕ ಆಹಾರ ಕೊಡ್ತೇವೆ ಅಂತ ಹೇಳಿದರೂ ಕೂಡ ಖಂಡಿತವಾಗಿಯೂ ಕೂಡ ಕಳುಹಿಸಿಕೊಡ್ಲಿಕ್ಕಿಲ್ಲ. ಹಾಗಾಗಿ ಇವತ್ತು ಅವರೂ ಕಳುಹಿಸಿಕೊಟ್ಟಿಲ್ಲ.
ಕಾರ್ಯಕರ್ತೆಯರು ಕೂಡ ಅದನ್ನು ಮಕ್ಕಳು ಬರುವುದು ಬೇಡ ಅಂತ ಹೇಳಿದಾರಂತೆ. ಬಹುಶಃ ಇದರಲ್ಲಿ ಏನಾಗಿದೆ ನಿನ್ನೆ ದಿವಸ ಅಂತ ನಾವು ಪೋಷಕರಲ್ಲಿ ಬೇಕಾದರೆ ಕೇಳುವ. ಇಲ್ಲಿ ನಮ್ಮೊಬ್ಬರು ಜೊತೆಗೆ ಪೋಷಕರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಮಗು ಇಲ್ಲಿಗೆ ಕರ್ಕೊಂಡು ಬರ್ತೀರಾ? ಹೌದು. ಓಕೆ, ಏನಾಯಿತು ನಿನ್ನೆ? ಯಾಕೆಂದರೆ ನಿನ್ನೆ ನನ್ನ ಮಗಳು ಬರ್ತಾ ಇದ್ದಳು, ಅಣ್ಣನ ಮಗಳು. ಓಕೆ, ನಾನು ಬರಬೇಕಿದ್ರೆ ಇಲ್ಲಿ ನೋಡಿದ್ರೆ ನಾನು ಕರ್ಕೊಂಡು ಹೋಗಿ ಅಂದರೆ ಬಂದದ್ದು ಮಗುವನ್ನು ಮಧ್ಯಾಹ್ನ. ಅಷ್ಟೊತ್ತಿಗೆ ರೀಪು ಅಲ್ಲಿಂದ ಮೇಲ್ಗಡೆ ಬಿತ್ತು. ನಾವು ಆಗಲೇ ಟೀಚರ್ ಹತ್ರ ಹೇಳಿದ್ದೇನೆ. ಅದಕ್ಕಿಂತ ಮುಂಚೆನೂ ಅವರೊಂದು 2 ಸಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನೂ ಅದು ರಿಪೇರಿ ಆಗಲಿಲ್ಲ. ಅದಕ್ಕೆ ಇನ್ನೂ ಕಳಿಸಿ ಕೊಡೋದಿಲ್ಲ ನಾವು. ಯಾಕೆಂದರೆ ತುಂಬ ನೋಡಿ ಇಲ್ಲಿ ಬಂದು ನೋಡಿದರೆ ಗೊತ್ತಾಗ್ತದೆ ಹೇಗೆ ಪರಿಸ್ಥಿತಿ ಹೇಗಿದೆ ಅಂತ. ಎಲ್ಲ ರೀಪು ಹೋಗಿದೆ, ಯಾವ ರೀಪು ಇದಿಲ್ಲ. ಎಲ್ಲ ಈ ಸಲ ಮಳೆ ಸ್ವಲ್ಪ ಕಮ್ಮಿ, ಹೋದ ಸಲ ಮಳೆ ಸ್ವಲ್ಪ ಜಾಸ್ತಿ ಇತ್ತು. ಅದೇ ಹೋದ ಸಲ ಮಳೆ ಇದ್ದಿದ್ರೆ ಈ ಸಲ ಯಾವಾಗಲೂ ಬೀಳ್ತಿತ್ತು. ಯಾಕೆ ಅಂಚು ಇನ್ನೂ ಬಾರಾಗಲಿಲ್ಲ, ಒದ್ದೆ ಆಗಲಿಲ್ಲ. ಇದಿಗಿದೆ, ಒಣಗಿದೆ, ಆಗಿದೆ ಗೊತ್ತಾಗ್ತಾ ಇಲ್ಲ. ಈಗ ಎಲ್ಲ ರೀಪು ಹೋಗಿದೆ ಸರ್. ಓಕೆ, ನೀವು ಯಾವಾಗದಿಂದ ಇದನ್ನು ಗಮನಿಸಿದ್ದೀರಿ? ನಾನು ಕಳೆದ ಟೈಮಲ್ಲಿ ಇವರು ಕಂಪ್ಲೇಂಟ್ ಕೊಡಬೇಕಿದ್ರೆ ಗಮನಿಸಿದ್ದೇನೆ. ಅಷ್ಟೊಂದು ಇದಾಗಿರಲಿಲ್ಲ, ಆದರೂ ಆಗ್ತಿತ್ತು ಅದು. ಆದರೂ ನಾನು ಟೀಚರ್ ಹೇಳಿದ್ರು ಇದು ಸರಿ ಆಗ್ತದೆ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಬರ್ತೇನೆ. ಅದನ್ನು ಪರಿಗಣನೆ ತಗೊಳ್ಳಿಲ್ಲ ಅವರು, ಏನಂತಲೇ ನೋಡಲಿಲ್ಲ. ನಂತರ ಇವಾಗ ನಿನ್ನೆ ಇದು ಮಾಡಿದ್ದೇನೆ. ನಿನ್ನೆ ಕಂಪ್ಲೇಂಟ್ ಬಂದು ನೋಡಲೇ ಇಲ್ಲ. ಈಗ ಇಲಾಖೆಯವರು ಬಂದು ಅಥವಾ ಯಾರು ನೋಡಲಿಲ್ಲ? ಇದು ಇನ್ನೂ ನೋಡಲಿಲ್ಲ ಅವರು, ಇನ್ನೂ ಬಂದಿಲ್ಲ. ಇವತ್ತು ವಾಪಸ್ ಕಂಪ್ಲೇಂಟ್ ನಿನ್ನೆ ಕೊಟ್ಟಿದ್ದಾರೆ, ಇವತ್ತು ಈಗಲೂ ಬಂದಿಲ್ಲ, ಇಷ್ಟೊತ್ತಿಗೆ ಬಂದಿಲ್ಲ ಯಾರು. ಇದು ಆದಷ್ಟು ಬೇಗ ಇದು ನಮಗೆ ರಿಪೇರ್ ಮಾಡಿ ಕೊಡಬೇಕಂತ ನಾವು, ಇಲ್ಲಾಂದರೆ ಮುಂದಿನ ಕ್ರಮ ನಾವು ಇದಕ್ಕಿಂತ ಮೇಲೆ ಹೋಗ್ತೀವಿ ನಾವು ಅಷ್ಟೇ. ಮತ್ತೆ ನಮಗೆ ದಾಸಿ ಅಲ್ಲಿಗೆ ಆಗೋದಿಲ್ಲ. ಈಗ ಎಷ್ಟು ಮಕ್ಕಳಿದ್ದಾರೆ? ಈಗ ಒಂದು 3 ಮಕ್ಕಳಿದ್ದಾರೆ. 3 ಮಕ್ಕಳು ಬರ್ತಾರೆ. ನಾವು 3 ಮಕ್ಕಳನ್ನು ಕಳಿಸೋದಿಲ್ಲ. ಈಗ ಆದರೆ ಅವರು ಕೂಡ ಆಗೋದಿಲ್ಲ. ಇದು ಫುಲ್ ಹೋಗಿದೆ, ಅಂಚೆ ಫುಲ್ ಹೋಗಿದೆ, ಫುಲ್ ಡ್ಯಾಮೇಜ್ ಇದು. ಓಕೆ, ಮಳೆ ಬರುವಂತಹ ಸಂದರ್ಭದಲ್ಲಿ ಬಹಳ ಇದು ಆತಂಕ ಇರುವಂಥದ್ದು. ಹೌದೌದು. ಯಾಕಂದ್ರೆ ಈ ಸಲ ಮಳೆ ಕಮ್ಮಿ ನಮಗೆ. ಕಳೆದ ವರ್ಷಕ್ಕಿಂತ ಏನು ನೋಡಿದ್ರೆ ಈ ಸಲ ಕಮ್ಮಿ. ಕಳೆದ ವರ್ಷ ಥರ ಬಂದಿದ್ರೆ ಈ ಸಲ ಬೀಳ್ತಿತ್ತು, ಇದು ಮಾಡೇ ಬೀಳ್ತಿತ್ತು. ಆ ಸಲ ಗೆದ್ದಲಿಡಿದು ಎಲ್ಲ ಹೋಗಿದೆ. ಇದು ರಿಪೇರಿ ಎಲ್ಲ ರೀಕಂಡೀಷನ್ ಆಗಲಿ, ಫುಲ್ ರಿಪೇರಿ ಮಾಡಿ ಸಾಧ್ಯವೇ ಇಲ್ಲ. ಇದು ರಿಪೇರಿ ಮಾಡಲಿಕ್ಕೆ ಕಂಪ್ಲೀಟ್ ಮಾಡಿ ಚೇಂಜ್ ಮಾಡಲೇಬೇಕು. ಒಂದು ಕಡೆ ರಿಪೇರಿ ಮಾಡಿದ್ರೆ ಅದು ಇನ್ನೊಂದು ಕಡೆ ಅಲ್ಲ, ರಿಪೇರಿ ಮಾಡಲಿಕ್ಕೆ ನಿಲ್ಲಿಕ್ಕೆ ಇಲ್ಲ. ಅದು ಹತ್ತಿದ್ರೆ ಬೀಳ್ಬೋದು. ರಿಪೇರಿ ಮಾಡಿದ್ರೆ ನಿಲ್ಲಿಕ್ಕೆ ಇಲ್ಲ, ಇದು ಹತ್ತಿದ್ರೆ ಬೀಳ್ಬೋದು. ಈಗ ಆ ಥರ ಆಗಿದೆ ಬಸ್. ಇಲ್ಲಾಂದ್ರೆ ಹೊಸ ಅಂಗನವಾಡಿ ಆಗಬೇಕು. ಯಾಕಂದ್ರೆ ಗೋಡೆಗಳು ಕೂಡ ಬಿರುಕು ಬಿಟ್ಟಿವೆ, ಫುಲ್ 3 ಕಡೆ ಗೋಡೆಗಳು ಬಿರುಕು ಬಿಟ್ಟಿದೆ. ಇದು ಪೋಷಕರ ಮಾತು. ಅಂಗನವಾಡಿಗೆ ಕಳುಹಿಸಿಕೊಡಬೇಕು ಮಕ್ಕಳನ್ನು ಅಂತ ಒಂದು ಕಡೆ ಇಲಾಖೆಯ ಮುಖಾಂತರ ಹೇಳ್ತಾರೆ. ಗರ್ಭಿಣಿಯರು ಬರ್ತಾರೆ ಇಲ್ಲಿಗೆ, ಗರ್ಭಿಣಿಯರು ಕೂಡ ಇದ್ದಾರೆ. ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರವನ್ನು ವಿತರಿಸುವ ಕೇಂದ್ರ ಕೂಡ ಇದೆ. ಒಂದು ವೇಳೆ ಅಂತಹ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಆಹಾರವನ್ನು ವಿತರಿಸುವ ಸಂದರ್ಭದಲ್ಲಿ ಆದರೂ ಕೂಡ ಏನಾದರೂ ಇಂತಹ ದುರ್ಘಟನೆಗಳು ಸಂಭವಿಸಿದರೆ ನಾಳೆ ದಿನ ಇದಕ್ಕೆ ಹೊಣೆಗಾರರು ಯಾರು ಕೂಡ ಇದಕ್ಕೆ ಉತ್ತರ ಕೊಡುವವರಿಲ್ಲ. ಘಟನೆ ಆದಮೇಲೆ ಕೆಟ್ಟ ಮೇಲೆ ಬುದ್ಧಿ ಬಂದು ಅಂತ ಹೇಳಿದ್ರೆ ಏನೂ ಪ್ರಯೋಜನವಿಲ್ಲ. ಅದಕ್ಕೆ ಮುಂಚಿತವಾಗಿ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕಾದ್ದು. ಎಲ್ಲೋ ಅಲ್ಲೋ ಆಗಿರ್ತದೆ. ನಾವು ಯಾವುದೋ ಒಂದು ಜಿಲ್ಲೆಯಲ್ಲೋ ಅಥವಾ ಯಾವುದೋ ಒಂದು ರಾಜ್ಯದಲ್ಲೋ ದುರ್ಘಟನೆಗಳು ನಡೆದಾಗ ನಾವು ಇಂಥದ್ದು ಆಗಿ ಹೋಯ್ತಾ ಅನ್ನುವಂಥ ರೀತಿಯಲ್ಲಿ ನಾವು ಕೂಡ ಆಶ್ಚರ್ಯ ವ್ಯಕ್ತಪಡಿಸ್ತೇವೆ. ಆದರೆ ನಮ್ಮೂರಿನಲ್ಲಿಯೂ ಕೂಡ ಇಂಥದ್ದು ಘಟನೆ ಆಗಬಾರದು ಅಂತ ಹೇಳಿದ್ರೆ ಇಲಾಖೆ ಅಥವಾ ಜನಪ್ರತಿನಿಧಿಗಳು ಸಂಬಂಧಿಸಿದಂತಹ ಪಂಚಾಯತ್ನವರು ಇದಕ್ಕೆ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕಾದ್ದು ಅತ್ಯಂತ ಗಂಭೀರವಾದಂತಹ ವಿಚಾರ. ಇನ್ನಿಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ನಮ್ಮ ಜೊತೆಗಿದ್ದಾರೆ. ಅವರು ಪಾಪ ಅಸಹಾಯಕರು. ಅವರು ಈ ಪರಿಸ್ಥಿತಿಯನ್ನು ನೋಡಿ ಸಾಕಷ್ಟು ಬಾರಿ ಇಲಾಖೆಯು ಕೂಡ ಗಮನಕ್ಕೆ ತಂದಿದ್ದಾರೆ. ಪೋಷಕರ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಅವರು ಏನು ಮಾಡುವ ಹಾಗಿಲ್ಲ. ಪಾಪ ಅವರ ಕೆಲಸ ಇಲ್ಲಿ ಬಂದಂತಹ ಮಕ್ಕಳಿಗೆ ಏನು ಶಿಕ್ಷಣವನ್ನು ಕೊಡುವಂಥದ್ದು, ಆಹಾರವನ್ನು ಕೊಡುವಂಥದ್ದು, ಇಲಾಖೆಯ ಏನು ನಿರ್ದೇಶನ ಇದೆ ಅದನ್ನು ಮಾಡ್ಬೋದು. ಆದರೆ ಈ ಸ್ಟ್ರಕ್ಚರಲ್ ಏನು ಬಿಲ್ಡಿಂಗ್ ಮಾಡುವಂಥದ್ದು ಅಥವಾ ಬಿಲ್ಡಿಂಗ್ ದುರಸ್ತಿ ಮಾಡುವಂಥದ್ದು ಪಾಪ ಅವರ ವ್ಯಾಪ್ತಿಗೆ ಅದು ಬರಲ್ಲ ಖಂಡಿತವಾಗಿ. ಅದು ಏನು ಮಾಡುವ ಹಾಗಿಲ್ಲ. ಅದು ಏನಾಗಿದೆ ಅಂತ ಅವ್ರ ಹತ್ರ ಕೇಳಬೇಕು. ಮೇಡಮ್ ನಮಸ್ತೆ. ಓಕೆ, ಇದು ಎಷ್ಟು ಸಮಯದಿಂದ ಇದು ದುರಸ್ತಿಯಲ್ಲಿ ಇರಬೇಕು ಅಂತ ನೀವು ಕಂಪ್ಲೇಂಟ್ ಮಾಡಿದ್ದೀರಿ ಮೇಡಮ್? ನಾನೊಂದು 2 ಸಲ ಪಂಚಾಯತಿಗೆ ರೈಟಿಂಗಲ್ಲಿ ಕೊಟ್ಟಿದ್ದೇನೆ. ಓಕೆ, ಆಮೇಲೆ ಕಚೇರಿಗೆ ಸಹ ತಿಳಿಸಿದ್ದೇನೆ ಹೀಗೆ ಉಂಟು. ಹೊಸ ಕಟ್ಟಡಕ್ಕೆ ಸಹ ಹೇಳ್ತಾ ಇದ್ದೇನೆ, ಹೊಸ ಕಟ್ಟಡ ಕೊಡಿ ಅಂತ. ಅದಕ್ಕೇನು ಗಮನ ಹರಿಸಲಿಲ್ಲ ಅವರು ಸಹ. ಹಾಗೆ ಅಂದರೆ ನೀವು ರೈಟಿಂಗಲ್ಲಿ ಎಲ್ಲಿ ಪಂಚಾಯತಿಗೆ ಕೊಟ್ಟಿರುವ ಅವರ ಕಚೇರಿಯವರು ಪಂಚಾಯತಿಗೆ ಬರೆದು ಕೊಡಿ ಅಂತ ಹೇಳ್ತಾ ಇದ್ರು. ಹಾಗೆ ಪಂಚಾಯತಿಗೆ ಬರೆದು ಕೊಟ್ಟದ್ದು. ಓಕೆ, ಪಂಚಾಯತ್ನಿಂದ ಏನಾದರೂ ರಿಪ್ಲೈ ಬಂದಿದಾ? ಇಲ್ಲ, ಪಂಚಾಯತಿಂದ ಏನು ಬರಲಿಲ್ಲ. ಈಗ ಈ ಘಟನೆ ಆಯಿತು, ನಿನ್ನೆ ದಿವಸ ರೀಪು ಬಿದ್ದಿದೆ. ಅದರ ನಂತರ ಪಂಚಾಯತಿಗೆ ಹೇಳಿದ್ರ? ಪಂಚಾಯತಿಗೆ ಹೇಳಿದ್ದೇನೆ, ಬರೆದು ಕೊಟ್ಟಿದ್ದೇನೆ. ಅವರು ಈಗ ಪಂಚಾಯತ್ನವರು ಬರ್ತೇನೆ ಅಂತ ಹೇಳಿದರು. ಹೀಗೆ ಬಂದಿಲ್ಲ. ಬಂದರು ಇವಾಗ ಕೆಲಸ ಮಾಡುವವರು ಮತ್ತು ಅವರು ಅಸಿಸ್ಟೆಂಟ್ ಪಂಚಾಯತ್ನಿಂದ ಬರ್ತೇನೆ ಅಂತ ಹೇಳಿದ್ದಾರೆ. ಓಕೆ, ಎಷ್ಟು ಮಕ್ಕಳಿದ್ದಾರೆ ಮೇಡಮ್? ಈಗ ಬರ್ತಾ ಇರುವುದು 3 ಮಕ್ಕಳು ಬರ್ತಾರೆ. ಇನ್ನು ಬರಲಿಕ್ಕೆ ಒಂದು 4-5 ಮಕ್ಕಳು ಬರ್ತಾರೆ. ಮತ್ತು 6 ತಿಂಗಳಿಂದ 3 ವರ್ಷದ ಮಕ್ಕಳು 7 ಇದ್ದಾರೆ. ಹಾಗೆ ಮತ್ತು ಗರ್ಭಿಣಿಯವರು 4, ಬಾಣಂತಿ 3. ಮತ್ತು ಸ್ತ್ರೀಶಕ್ತಿ ಮೀಟಿಂಗ್ಗಳು ತಿಂಗಳಲ್ಲಿ ಒಂದು ಸಲ ಮೀಟಿಂಗ್ ಮಾಡ್ತಾ ಇದ್ದೇವೆ.
ಅದರಲ್ಲಿ ಒಂದರಲ್ಲಿ 11 ಮೆಂಬರ್ಸು ಮತ್ತೊಂದರಲ್ಲಿ 9 ಮೆಂಬರ್ಸ್ ಇದ್ದಾರೆ. ಓಕೆ. ಈಗ ಸಿಡಿಪೋ ಇಲಾಖೆಯಿಂದ ಯಾವುದೇ ರೀತಿಯಾದಂತಹ ಸ್ಪಂದನೆ ಬಂದಿಲ್ಲ. ಅವರು ಶಿಫ್ಟ್ ಮಾಡಿ ಅಂತ ಹೇಳಿದರು, ಕಚೇರಿಯಿಂದಲೂ ಶಿಫ್ಟ್ ಮಾಡಿ ಅಂತ ಹೇಳಿದರು, ಪಂಚಾಯತ್ ಸಹ ಹೇಳಿದರು. ಇವಾಗ ಅವ್ರು ಬಂದು ನೋಡ್ತೇವೆ ಅಂತ ಹೇಳಿದರು. ಎಲ್ಲಿಗೆ ಶಿಫ್ಟ್ ಮಾಡ್ಬೋದು ಅಂತ ಹೇಳ್ತಾರೆ? ಅದು ನಾವೇ ನೋಡಬೇಕು ಅಂತ ಹೇಳಿ ನಾವೇ ನೋಡಬೇಕು ಅಂತ ಹೇಳಿ. ಅಂದರೆ ಸರ್ಕಾರದ ಯಾವುದಾದ್ರೂ ಕಟ್ಟಡಗಳಿದೆಯಾ ಇಲ್ಲಿ ಪಕ್ಕದಲ್ಲಿ? ಅದೇನಿಲ್ಲ ಸರ್ಕಾರದ ಏನಿಲ್ಲ, ಇಲ್ಲ. ಮತ್ತೆ ಇಲ್ಲಿಗೆ ಶಿಫ್ಟ್ ಮಾಡೋದು ಯಾರಾದರೂ ಪೋಷಕರ ಮನೆಗೆ ಶಿಫ್ಟ್ ಮಾಡಬೇಕಷ್ಟೇ ಹೇಳುವ ರೀತಿಯಲ್ಲಿ ಅದೇ ಥರ ಉಂಟು. ಈಗ ಮಕ್ಕಳು ಇವತ್ತು ಬಂದಿಲ್ಲ, ಬರಬೇಡಿ ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಬರಬೇಡಿ ಅಂತ. ಓಕೆ. ಇನ್ನು ಯಾವಾಗ ಭರಿಸಬಹುದು ಅಂತ ನಿಮ್ಮ ನಿರೀಕ್ಷೆ ಇದೆ? ಶಿಫ್ಟ್ ಮಾಡಿದ ನಂತರ ಭರಿಸ್ಬೋದು, ಮತ್ತು ಇದೇ ಅಂಗನವಾಡಿ ಕೇಂದ್ರಕ್ಕೆ ಭರಿಸಲಿಕ್ಕೆ ಕಷ್ಟ ಆದಿತ್ತು ಅಷ್ಟೇ. ಇದು ಅಂಗನವಾಡಿ ಕಾರ್ಯಕರ್ತೆಯರ ಒಂದು ಮನಸ್ಸಿನ ಒಂದು ತೊಳಲಾಟವನ್ನು ಬಹಳಷ್ಟು ಹೇಳಿಕೊಂಡಿದ್ದಾರೆ. ಪಾಪ ಏನು ಮಾಡುವ ಹಾಗಿಲ್ಲ ಅವರು ಕೂಡ. ಆದರೆ ಮುಂಜಾಗ್ರತಾ ಕ್ರಮವಾಗಿ ನಾಳೆ ಏನಾದರೂ ದುರ್ಘಟನೆ ಆಗಿ ಮಕ್ಕಳ ಮೇಲೆ ಏನಾದರೂ ದುಷ್ಪರಿಣಾಮ ಬೀರುವ ಬದಲಾಗಿ ಅವರು ಬರದಿರುವುದೇ ಒಳ್ಳೆಯದು ಎನ್ನುವ ನಿಟ್ಟಿನಲ್ಲಿ ಅವರು ಕ್ರಮವನ್ನು ಕೈಗೊಂಡಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಇಲ್ಲಿ ಸ್ತ್ರೀ ಶಕ್ತಿ ವಿಭಾಗದ ಅವರು ಕೂಡ ಮೀಟಿಂಗ್ ಮಾಡ್ತಾ ಇರ್ತಾರೆ. ಬಹುಶಃ ಸರ್ಕಾರ ಏನು ಒಂದು ಯೋಜನೆ ರೂಪಿಸಿಕೊಂಡಿದೆ ಅಂಗನವಾಡಿ ಕೇಂದ್ರದ ಮುಖಾಂತರವಾಗಿ ಶಿಶುಗಳ ಆರೋಗ್ಯ ಪಾಲನೆ ಆಗಿರ್ಬೋದು, ಬಾಣಂತಿಯರ ಅಥವಾ ಗರ್ಭಿಣಿಯರ ಆರೋಗ್ಯ ಪಾಲನೆ ಆಗಿರ್ಬೋದು, ಆ ಮುಖಾಂತರವಾಗಿ ಒಂದಷ್ಟು ಮಹಿಳಾ ಸಬಲೀಕರಣಕ್ಕೆ ಅಂಗನವಾಡಿ ಕೇಂದ್ರಗಳು ಅತ್ಯಂತ ಒತ್ತು ಕೊಡುವಂತಹ ಒಂದು ಸ್ಥಳೀಯ ಮಟ್ಟದ ಕೇಂದ್ರಗಳಾಗಿವೆ. ಅಂತಹ ಕೇಂದ್ರಗಳಲ್ಲಿಯೇ ಬಿಲ್ಡಿಂಗ್ ಅಥವಾ ಸ್ಟ್ರಕ್ಚರಲ್ ಆಗಿ ಏನು ಅದನ್ನು ಸಂಪೂರ್ಣ ದುರಸ್ತಿಗೊಳಿಸದಿದ್ದರೆ ಅಥವಾ ಹೊಸತಾಗಿ ಮಾಡದಿದ್ದರೆ ಅದು ಒಂದು ರೀತಿಯಾದಂತಹ ಸಮರ್ಪಕವಾದ ವ್ಯವಸ್ಥೆಯಲ್ಲಿ ಇಲ್ಲದಿದ್ದಾಗ ಅಲ್ಲಿಗೆ ಜನರು ಸೇರುವಂಥದ್ದು, ಸಮುದಾಯವನ್ನು ಇಲ್ಲಿಗೆ ಭರಿಸುವಂಥದ್ದು ಬಹಳ ಕಷ್ಟ. ಹಾಗಾಗಿ ಇಂತಹ ಅನೇಕ ಪರಿಸ್ಥಿತಿ ಇನ್ನೊಂದಷ್ಟು ಅಂಗನವಾಡಿ ಕೇಂದ್ರಗಳಲ್ಲಿ ಕೂಡ ಇರ್ಬೋದು. ಇದು ಕೇವಲ ನೆಲ್ಲಿತಡ್ಕದ ಅಂಗನವಾಡಿಯ ಉದಾಹರಣೆ ಮಾತ್ರ. ಬೇರೆ ಅಂಗನವಾಡಿ ಕೇಂದ್ರಗಳು ಇದಕ್ಕಿಂತ ಇನ್ನೂ ಹೆಚ್ಚಿನದಂತಹ ದುಸ್ಥಿತಿಯಲ್ಲಿ ಇರ್ಬೋದು. ಅನೇಕ ಸರ್ಕಾರಿ ಶಾಲಾ ಕಟ್ಟಡಗಳು ದುಸ್ಥಿತಿಯಲ್ಲಿದೆ. ನಮ್ಮ ಚಾನೆಲ್ ಮುಖಾಂತರವಾಗಿ ಅನೇಕ ಶಾಲೆಗಳ ಆ ಒಂದು ಪರಿಚಯವನ್ನು ಅಥವಾ ಏನು ಯಾವ ರೀತಿಯಲ್ಲಿದೆ, ಯಾವ ಸ್ಥಿತಿಯಲ್ಲಿದೆ ಎನ್ನುವಂಥ ತೋರಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ. ಇನ್ನೊಂದಷ್ಟು ಪ್ರಯತ್ನವನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಬಹುಶಃ ಆ ಪ್ರಯತ್ನಗಳು ನಮಗೆ ಸಿಗದೇ ಆಗಲಿ, ಎಲ್ಲವೂ ಕೂಡ ದುರಸ್ತಿ ಆಗಲಿ, ಎಲ್ಲವೂ ಕೂಡ ಸಮರ್ಪಕವಾಗಿರಲಿ, ಮಕ್ಕಳೆಲ್ಲರೂ ಕೂಡ ನಿರ್ಭೀತಿಯಿಂದ ಇಲ್ಲಿ ಬಂದು ಶಿಕ್ಷಣವನ್ನು, ಪೌಷ್ಟಿಕ ಆಹಾರವನ್ನು ಪಡ್ಕೊಳ್ಳುವಂತಾಗಲಿ ಎನ್ನುವಂಥದ್ದು ನಮ್ಮದು ಕೂಡ ಆಶಯ. ಕಾರ್ತಿಕ್ ಕರ್ಕೇರ ಜೊತೆಗೆ ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್, ಈಶ್ವರಮಂಗಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.